ಕೋವಿಡ್ ನಿಯಂತ್ರಣ ಮಾಡಲು ಸಾರ್ವಜನಿಕರು ಸ್ವಯಂಪ್ರೇರಿತರಾಗಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆಪಿ ಹೇಳಿದರು. ಅವರು ಪಣಂಬೂರು ಕೆಐಒಸಿಎಲ್ ಟೌನ್ಶಿಪ್ ಆವರಣದಲ್ಲಿಂದು ಕೋವಿಡ್ ನಿಯಂತ್ರಣ ಲಸಿಕೆಯ ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಲಸಿಕೆ ವಿತರಣಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. 2 ಡೋಸ್ ಲಸಿಕೆ ಪಡೆದವರ ಸಂಖ್ಯೆ ಹೆಚ್ಚುತ್ತಿರುವಂತೆ ಕೋವಿಡ್ ಸೋಂಕಿತರ ಪ್ರಕರಣಗಳು ಕಡಿಮೆಯಾಗುತ್ತಿದೆ. ಜಿಲ್ಲೆಯಲ್ಲಿ 30 ರಿಂದ 40 ಸಾವಿರ ಡೋಸ್ ಲಸಿಕೆ ವಿತರಣೆಯಾಗುತ್ತಿದೆ. ಪ್ರತಿದಿನ ಸುಮಾರು 12 ಸಾವಿರ ಮಂದಿಯ ತಪಾಸಣೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ರಾಜೇಂದ್ರ ತಿಳಿಸಿದ್ದಾರೆ. ಕೆಐಒಸಿಎಲ್ನ ನೌಕರರಲ್ಲಿ ಒಟ್ಟು 2673 ಮಂದಿಗೆ 2 ಡೋಸ್ ಲಸಿಕೆ ನೀಡುವ ಮೂಲಕ 98% ಸಾಧನೆ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಕರ್ಫ್ಯೂ ಡೇ ಟೈಪಲ್ಲಿ ಅಂತ ಹೇಳಿ ಇಷ್ಟೊಂದು ಜನ ಅಂತ ದೆನ್ ಐ ರಿಯಲೈಸ್ ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ದಟ್ಟು ಇನ್ಸೈಡ್ ದ ಟೌನ್ಶಿಪ್ ಒಳಗಡೆ ಆಗ್ತಾ ಇರುವಂಥ ಒಂದು ಪ್ರೋಗ್ರಾಮ್ನಲ್ಲಿ. ಆ್ಯಂಡ್ ಈ ಒಂದು ಪಾಯಿಂಟಲ್ಲಿ ಕೋವಿಡ್ ವ್ಯಾಕ್ಸಿನ್ ಅನ್ನುವಂಥದ್ದು ಇಟ್ has protected mankind. ಇದರೊಳಗಡೆ ಬೀಯಿಂಗ್ ಎ ಡಾಕ್ಟರ್, ನಾನು ನಿಮಗೊಂದು ಮೆಡಿಕಲ್ ಗ್ರ್ಯಾಜುಯೇಟ್ ಆಗಿ ಕೆಲವೊಂದು ಸೀಕ್ರೆಟ್ಸ್ಗಳನ್ನು ವ್ಯಾಕ್ಸಿನ್ಗೆ ರಿಲೇಟೆಡ್ ಹೇಳ್ತಾ ಹೋದರೆ, ಫಸ್ಟ್ ವೇವಲ್ಲಿ ಕಂಪೇರ್ ಮಾಡಿದ್ರೆ ಭಾಳಷ್ಟು ಹಾಸ್ಪಿಟಲೈಸೇಷನ್ ಮತ್ತು ಡೆತ್ ಆಗುವಂತಹ ಸಂಖ್ಯೆ ಜಾಸ್ತಿ ಇತ್ತು. ದರ್ ವಾಸ್ ಲೈಕ್ ಇನ್ಕ್ರೀಸ್ಡ್ ಮಾರ್ಟಾಲಿಟಿ ಮತ್ತು ಈವನ್ ಸಫರಿಂಗ್. ದೋಸ್ ವರ್ ಗೆಟಿಂಗ್ ಹಾಸ್ಪಿಟಲೈಸ್ಡ್ ಟು ಹಾಸ್ಪಿಟಲ್ ಆ್ಯಂಡ್ ದೋಸ್ ವರ್ reaching a position where we were supposed to give vaccination to them, those numbers were quite high. But COVID vaccination start ಆದ ನಂತರ ಹಾಸ್ಪಿಟಲೈಸೇಷನ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕೇಸ್ ಫೆಟಾಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಸಮಾರಂಭದಲ್ಲಿ ಕೆಐಒಸಿಎಲ್ ಲಿಮಿಟೆಡ್ ಪಣಂಬೂರು ಘಟಕದ ಮಹಾಪ್ರಬಂಧಕರಾದ ರಾಮಕೃಷ್ಣ ರಾವ್, ದಾಸಪ್ಪ ಶೆಟ್ಟಿ, ಉಪಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಎನ್ ಮಂಜುನಾಥ್, ಹಿರಿಯ ಪ್ರಬಂಧಕರಾದ ಮುರುಗೇಶ್ ಮೊದಲಾದವರು ಉಪಸ್ಥಿತರಿದ್ದರು. Vaccination drive for COVID-19 undertaken in at KIOCL Mangalore unit has become organized in a befitting manner to the employees, CSO personnel, including the dependents, contract workers, trainees and apprentices. First dose Covishield vaccination was administered earlier successfully to all these people, and now we have taken up the second dose vaccination, which is going on very well. We have covered around 97% of the vaccination, and it is only because of the support and cooperation received from our beloved Dr. K.V. Rajendra Sir, Deputy Commissioner, Dakshina Kannada, Mangalore, who has always been supporting to all initiatives that are covered under the National Mission of Government of India. Due to your support and cooperation, the COVID tests were also conducted successfully at our plants and township earlier. We are glad to mention that due to timely support, guidance and cooperation from district administration, ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು.